ದುಬೈ ಯುಎಇಯ ತುಳು ಪಾತಿರ್ಗ ತುಳು ಒರಿಪಾಗ ಕೂಟದ 8ನೇ ವರ್ಷದ ಗೌಜಿ ಗಮ್ಮತ್ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಮತ್ತು ಪೂರ್ವಭಾವಿ ಸಭೆಯು ದುಬೈ ಜಬಿಲ್ ಪಾರ್ಕ್ನಲ್ಲಿ ನಡೆಯಿತು. ಮಾರ್ಚ್ 20ರಂದು ನಡೆಯಲಿರುವ ಕಾರ್ಯಕ್ರಮದ ಆಮಂತ್ರಣ ಪತ್ರವನ್ನು ಕೂಟದ ಹಿರಿಯ ಸದಸ್ಯರಾದ ಪ್ರಭಾಕರ್ ಶೆಟ್ಟಿ, ಅಜ್ಮಲ್ ದುಬೈ, ನೋಯಲ್ ಅಲ್ಮೇಡ್ ಹಾಗೂ ಕೂಟದ ಪ್ರಮುಖರಾದ ಪ್ರೇಮಜಿತ್ ಬಿಡುಗಡೆ ಮಾಡಿದರು. ಕಬಡ್ಡಿ, ಲಗೋರಿ, ಹಗ್ಗ ಜಗ್ಗಾಟ, ಸೈಕಲ್ ಟೈರ್ ರೇಸ್, ಗೋಣಿಚೀಲ ನಡಿಗೆ ಹೀಗೆ ವಿವಿಧ ರೀತಿಯ ತುಳುನಾಡಿನ ಆಟಗಳನ್ನು ಆಯೋಜಿಸಿದ್ದು ಎಲ್ಲರೂ ಈ ಸ್ಪರ್ಧಾಕೂಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ರೀತು ಅಂಚನ್ ಕುಲಶೇಖರ್ ತಿಳಿಸಿದರು. ಈ ಸಂದರ್ಭದಲ್ಲಿ ತುಳು ಪಾತಿರ್ಗ ತುಳು ಒರಿಪಾಗ ಇದರ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇನ್ನು ಮಾರ್ಚ್ 13ರ ಭಾನುವಾರದಂದು ದುಬೈಯಲ್ಲಿ ತುಳು ಪಾತಿರ್ಗ ತುಳು ಒರಿಪಾಗ ಫೇಸ್ಬುಕ್ ತಂಡ ಆಯೋಜಿಸಿರುವ 9ನೇ ವರ್ಷದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ದುಬೈ ಲತೀಫ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಲಿದ್ದು ದಾನಿಗಳು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಯುಎಇ.